ಇವತ್ತು ನಮಗೆ ಅತ್ಯಂತ ಒಂದು ಸುದಿನ. ಯಾಕೆಂದರೆ ನಮ್ಮ ಅಶ್ವಿನ್ ಕಣ್ಣಿನ ಚಿಕಿತ್ಸಾಲಯ ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಸಮಾರಂಭಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಮತ್ತು ಗೌರವದಿಂದ ನಾನು ಡಾಕ್ಟರ್ ಗೌರಿ ಪೈ, ನನಗೆ ಮಾರ್ಗದರ್ಶಕರು, ಅವರನ್ನು ನನ್ನ ಕುಟುಂಬದ ಹಾಗೂ ನನ್ನ ಇಲ್ಲಿಯ ಸ್ಟಾಫ್ನ ಪರವಾಗಿ ಹೃದಯದಾಳದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಎನೆಪೋಯ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಬಂದಿದ್ದಾರೆ ಮುಖ್ಯ ಅತಿಥಿಯಾಗಿ. ನಮ್ಮ ಡಾಕ್ಟರ್ ಅಶ್ವಿನ್ಗೆ ಗುರುಗಳು, ಮಾರ್ಗದರ್ಶಕರು, ಅದು ಬಹಳ ಮುಖ್ಯ. ಅವರನ್ನು ಸಹ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಿಟಿ ಹಾಸ್ಪಿಟಲ್ನ ಡಾಕ್ಟರ್ ಭಾಸ್ಕರ್ ಸರ್ ಬಂದಿದ್ದಾರೆ. ಅವರನ್ನು ಸಹ ಅಶ್ವಿನ್ ಕಣ್ಣಿನ ಚಿಕಿತ್ಸಾಲಯದ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಸರ್ ನಿಮಗೂ ಸಹ ಹೃದಯಾಂತರಾಳದ ಸ್ವಾಗತ. ಮತ್ತು ಬಂಟ್ವಾಳ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಸಿ ಕೆ ಗೌಡ್ರು, ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವಂಥ ಈ ಸಂಸ್ಥೆಯ ಆತ್ಮೀಯರು ಹಾಗೂ ಹಿತೈಷಿಗಳು, ರಿಪೋರ್ಟರ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯ ಸಜನ್ ಅವರು ಬಂದಿದ್ದಾರೆ. ಅವರನ್ನು, ನಿಮ್ಮೆಲ್ಲರನ್ನು, ನಮ್ಮ ಆರೋಗ್ಯ ಇಲಾಖೆಯಿಂದ ಬಂದಿದ್ದಾರೆ, ಆನಂದಾಶ್ರಮದಿಂದ ಇದ್ದಾರೆ, ಎಲ್ಲರನ್ನೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶಾಸಕರು ಇನ್ನೇನು ಬರ್ತಾರೆ, ನಮಗೆ ಅನುಮತಿ ಕೊಟ್ಟಿದ್ದಾರೆ, ನೀವು ಕಾರ್ಯಕ್ರಮ ಮುಂದುವರಿಸಿ ಉದ್ಘಾಟನೆ ಮಾಡಿ ನಾನು ಬರ್ತೇನೆ ಅಂತ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲ ಬಂದವರು, ಗಣ್ಯರು, ಅತಿಥಿಗಳು ಸೇರಿಕೊಂಡು ಈ ಸಂಸ್ಥೆಯನ್ನು ಬೆಳಗ್ಗೆ ಗಣಹೋಮದಿಂದ ನಾವು ಪೂಜೆ ಮಾಡಿದ್ದೇವೆ. ನೀವೆಲ್ಲ ಸೇರಿ ವಿದ್ಯುಕ್ತವಾಗಿ ಉದ್ಘಾಟಿಸಿ ಕೊಡಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಡಾಕ್ಟರ್ ಶಾಂತರಾಜ್ರೆ, ನಿಮಗೆ ಯಾವಾಗಲೂ ನನ್ನ ಶುಭ ಹಾರೈಕೆ ಇದೆ, ನನ್ನ ಆಶೀರ್ವಾದ ಇದೆ, ಹಾಗೂ ದೇವರ ಪರಿಪೂರ್ಣ ಆಶ್ವನಿಗೂ ಕೂಡ. ನಾನು ಫಸ್ಟ್ ಐ ಪೇಷಂಟ್ ನಿಮ್ಮದು, ಆಯಿತಾ? ಸೊ ಗಾಡ್, ಐ ವಿಶ್ ಗಾಡ್ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. My blessings are always with Ashwin. He's a very good boy and I would wish you a very good practice in future. May all your patients benefit by you. All the best. ಹರಿ ಓಂ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ಅಶ್ವಿನಿ ಆಪ್ಟಿಕಲ್ಸ್ ಕ್ಲಿನಿಕ್ ಉದ್ಘಾಟನೆಯನ್ನು ಡಾಕ್ಟರ್ ಗೌರಿ ಪೈ ಅವರು ಮತ್ತು ಡಾಕ್ಟರ್ ಉಮಾ ಕುಲಕರ್ಣಿ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕ್ಲಿನಿಕ್ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಹರಿ ಓಂ. ನಮ್ಮ ಅಶ್ವಿನ್ ಆಪ್ಟಿಕಲ್ಸ್ ಮತ್ತು ಕಣ್ಣಿನ ಚಿಕಿತ್ಸಾಲಯ ಅನೇಕ ವರ್ಷಗಳಿಂದ, ಸುಮಾರು 30-35 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮೇಡಮ್ ಅವರ ಆಶೀರ್ವಾದದಿಂದ ಪ್ಲಸ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿಕೊಂಡು ಸಾವಿರಾರು ಕ್ಯಾಂಪ್ಗಳನ್ನು ಸಹ ಮಾಡಿದ್ದೇವೆ. ಈಗ ನಮ್ಮ ಅಶ್ವಿನ್ ನಿಮ್ಮೆಲ್ಲರ ಆಶೀರ್ವಾದದಿಂದ, ಮೇಡಮ್ ಅವರ ಮಾರ್ಗದರ್ಶನ ದೊರೆತದ್ರಿಂದ, ಅವರು ಗುರುಗಳಾಗಿ ಸಿಕ್ಕಿದ್ರಿಂದ MSN ಕಂಪ್ಲೀಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಫೆಲೋಶಿಪ್ ಮೈಕ್ರೋ ಸರ್ಜರೀಸಲ್ಲಿ ಆ್ಯಂಡ್ SICS ಅಲ್ಲಿ, ಫೇಕೋ ಸರ್ಜರಿಯಲ್ಲಿ ಎಲ್ಲದರಲ್ಲೂ ತುಂಬ ಒಳ್ಳೆಯ
ಸಾಧನೆಯನ್ನು ಮಾಡಿದ್ದಾರೆ. ಅವರು ಇಲ್ಲಿ ಪ್ರತಿನಿತ್ಯ ಜನರ ಸೇವೆಗೆ ಲಭ್ಯರಿದ್ದಾರೆ. ಎಲ್ಲ ಜನರಿಗೆ ನಾವು ಅಶ್ವಿಂದು ಸೇವೆ ಸಿಗಲಿ ಅಂತ ಭಗವಂತನಲ್ಲಿ, ಮಹಾಲಿಂಗೇಶ್ವರನಲ್ಲಿ ಹಾರೈಸ್ತಾ ಈ ಸಂಸ್ಥೆ ನಿರಂತರವಾಗಿ ಜನರ ಕೆಲಸ ಮಾಡೋದು ಮುಖ್ಯ ಅಲ್ಲ, ಅದರ ಜೊತೆಗೆ ಜನರ ಪ್ರೀತಿ, ವಿಶ್ವಾಸ, ಜನರ ನಗುವಿಗೆ ಈ ಸಂಸ್ಥೆ ಕಾರಣ ಆಗಬೇಕು ಅಂತ ಹೇಳಿ ನಾನು ಮಗನಿಗೆ ಶುಭ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಡೆದಿರುವಂಥ ಡಾಕ್ಟರ್ ಗೌರಿ ಪೈ ಮೇಡಮ್, ಡಾಕ್ಟರ್ ಉಮಾ ಕುಲಕರ್ಣಿ ಮೇಡಮ್, ಭಾಸ್ಕರ್ ಸರ್ ಮತ್ತು ಎಲ್ಲ ಹಿತೈಷಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಬಂದು ನನಗೆ ವಿಶ್ ಮಾಡಿದ್ದಕ್ಕಾಗಿ, ಹರಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಗೌರವಾನ್ವಿತ ಡಾಕ್ಟರ್ ಗೌರಿ ಪೈ ಅವರೇ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು ಶಾಂತರಾಜ್ ಅವರೇ ಹಾಗೂ ಡಾಕ್ಟರ್ ಅಶ್ವಿನ್ ಅವರೇ, ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಇವರು ಶಾಂತರಾಜ್ ಅಂತ ಹೇಳುವವರು ನಮ್ಮ ಈ ಏರಿಯಾದಲ್ಲೆಲ್ಲ ಭಾಳ ಹೆಸರು ಮಾಡಿದಂಥವರು. ಎಲ್ಲಿ ಬಡ ಜನರಿಗೆ ಅಗತ್ಯ ಉಂಟೋ ಅಲ್ಲೆಲ್ಲ ಕಣ್ಣಿನ ಆಪರೇಷನ್ಗಳನ್ನು ಮಾಡಿಸೋದು, ಕನ್ನಡಕ ಕೊಡಿಸೋದು, ಇಂಥ ಕಾರ್ಯಕ್ರಮ ಮಾಡಿ ಈ ನಮ್ಮ ಎಲ್ಲ ಏರಿಯಾದಲ್ಲಿ ಚಿರಪರಿಚಿತರು. ಈಗ ಅವರ ಮಗ ಕಣ್ಣಿನ ಒಂದು ಸ್ಪೆಷಲಿಸ್ಟ್ ಡಾಕ್ಟ್ರಾಗಿ ನಮ್ಮ ಊರಿಗೆ ಬರ್ತಿರೋದು ಪುತ್ತೂರಿನ ಒಂದು ಭಾಗ್ಯ ಅಂತ ನಾನು ತಿಳಿದಿದ್ದೇನೆ. ಅದೇ ಥರ ಇಲ್ಲಿ ಅವರಿಗೆ ಓಪನ್ ಮಾಡ್ತಿರುವಂಥ ಈ ಕಣ್ಣಿನ ಒಂದು ಚಿಕಿತ್ಸಾಲಯನ್ನು ಇದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಕಣ್ಣಿನ ತೊಂದರೆ ಇರುವವರಿಗೆ ಉತ್ತಮ ಚಿಕಿತ್ಸೆ ಕೊಡುವಂಥ ಒಂದು ಭಾಗ್ಯ ಎಲ್ಲರಿಗೆ ಇಲ್ಲಿ ಸಿಗಲಿ ಅಂತೇಳಿ ನಾನು ಹೇಳ್ತಾ, ಕಣ್ಣು ಕಾಣದವರಿಗೆ ಒಂದು ಕಣ್ಣು ಕಾಣುವಂತೆ ಮಾಡುವಂಥ ಒಂದು ಸ್ಪೆಷಲೈಸೇಷನ್ ಅವರು ಮಾಡಿರುವುದು, ಅದರಿಂದ ಅವರ ತಂದೆ ಮಾಡ್ತಿದ್ದಂಥ ಇದೇ ಕೆಲಸವನ್ನು ಇನ್ನು ಮುಂದೆ ಕೂಡ ನಮ್ಮ ಏರಿಯಾದಲ್ಲಿ ಅವರು ಮಾಡಲಿ ಅಂತೇಳಿ ಹಾರೈಸಿ, ಮತ್ತೊಮ್ಮೆ ಅವರಿಗೆಲ್ಲ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಹಾರೈಸಿ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮುಂದಕ್ಕೆ ನೀವು ಎಲ್ಲರೂ ಆಶೀರ್ವಾದ ಮಾಡಬೇಕು. ಮಹಾಲಿಂಗೇಶ್ವರನ ಆಶೀರ್ವಾದ ಯಾವಾಗ ಸಿಗ್ತದೆ ನಮಗೆ ಅಂದರೆ, ಅನೇಕ ಜನ ನಮಗೋಸ್ಕರ ಪ್ರಾರ್ಥನೆ ಸಲ್ಲಿಸುವಾಗ ಶ್ರೀದೇವರ ಆಶೀರ್ವಾದ ಸಹ ಸಿಗ್ತದೆ. ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಉದ್ಘಾಟನೆ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಡಾಕ್ಟರ್ ಗೌರಿ ಪೈ ಅವರಲ್ಲಿ, ಡಾಕ್ಟರ್ ಭಾಸ್ಕರ್ ಸರ್ ಅವರಲ್ಲಿ, ಉಮಾ ಮೇಡಮ್ ಅವರಲ್ಲಿ, ಆ್ಯಂಡ್ ಚಿತ್ರಾ ಮೇಡಮ್, ಆ್ಯಂಡ್ ಸಿ ಕೆ ಗೌಡ್ರಲ್ಲಿ, ಎಲ್ಲರಲ್ಲಿ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ನೀವೆಲ್ಲ ಆಗಮಿಸಿದ್ದೀರಿ. ಇನ್ನು ಉದ್ಘಾಟನೆ ಆಗಿದೆ, ಭೋಜನದ ವ್ಯವಸ್ಥೆ ಸಹ ಮಾಡಿದ್ದೇವೆ. ಎಲ್ಲ ಭೋಜನ ಸ್ವೀಕರಿಸಬೇಕು ಅಂತ ಹೇಳ್ತಾ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಲಕೃಷ್ಣ ಸರ್ ಬಂದಿದ್ದೀರಿ. ಐ ಆಮ್ ಸಾರಿ, ನಾನು ನಿಮ್ಮ ಮುಖವನ್ನು ಈಗ ನೋಡಿದ್ದು. ಅವರು ಬಂಟ್ವಾಳ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಅನೇಕ ಐ ಕ್ಯಾಂಪ್ಗಳಲ್ಲಿ ನಮಗೆ ಆರ್ಗನೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. 10-50 ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಬಾಲಕೃಷ್ಣ ಸರ್, ನಿಮಗೂ ನಾನು ಅಭಿನಂದನೆಗಳನ್ನು ಸಹ ಮತ್ತು ವಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.